ಮಂಗಳೂರಿನ ಫೇಮಸ್ ಚಿಕನ್ ಸುಕ್ಕದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಾದರೆ ಮಂಗಳೂರಿನವರು ಅಷ್ಟೇ ಇಷ್ಟಪಡುವಂಥ ಬಾಯಿ ನೀರೂರಿಸುವಂತಹ ಚಿಕನ್ ಉರುವಲ್ ಬಗ್ಗೆ ಎಷ್ಟು ಜನರಿಗೆ ಗೊತ್ತು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೆಂಟರು ಬಂದಾಗ, ಪಾರ್ಟಿಗೆ, ವೀಕೆಂಡ್ಗೆ ದಿ ಬೆಸ್ಟ್ ಇರುತ್ತೆ. ತುಂಬ ಸುಲಭ ಕೂಡ. ನನ್ನ ಫ್ರೆಂಡ್ ಹೇಳ್ಕೊಟ್ಟಿರುವಂಥ ರೆಸಿಪಿ ಮಾಡ್ತಾಯಿದ್ದೇನೆ. ನಿಶೊಂದು ಈ ಪಂತಿನ ರೆಸಿಪಿ, ನಮ್ಮ ಇಷ್ಟದ ರೆಸಿಪಿ. ಮೊದಲಿಗೆ ಒಂದು ಅರ್ಧ kg ಚಿಕನನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ನೀರಿನ ಪಸಿ ಇರೋದಾಗೆ ನೋಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಅಂದರೆ ಈ ಕಾಳುಮೆಣಸಿನ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಪುಡಿ ಟೀ ಸ್ಪೂನಲ್ಲಿ, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಾದ ನಂತರ ಸ್ವಲ್ಪ ಲಿಂಬೆ, ಒಂದು ಅರ್ಧದಷ್ಟು ಲಿಂಬೆ ರಸನ ಹಿಂಡ್ಕೊಂಡು ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಿಮ್ಮ ಚಿಕನ್ ಎಷ್ಟಿದೆ ಅಷ್ಟಕ್ಕೆ ಅನುಗುಣವಾಗಿ ನೀವು ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಒಂದು 15 ನಿಮಿಷದಿಂದ ಒಂದು 30 ನಿಮಿಷ ಬಿಟ್ಟರೆ ಸಾಕು. ಅಷ್ಟೊತ್ತಿಗೆ ನಾವು ಇನ್ನೊಂದು ಕೆಲಸ ಮಾಡಬೇಕಾದ ಏನು ಅಂತಂದರೆ, ಈ ಬ್ಯಾಡಗಿ ಮೆಣಸು ಬರುತ್ತಲ್ವ, ಅದೊಂದು 20, ಅರ್ಧ kgಗಾದರೆ ನಾನು ಹೇಳ್ತಾ ಇರೋದು. ಅದರ ಜೊತೆಗೆ ನೀವೊಂದು ಗುಂಟೂರು 3-4 ತಗೋಬಹುದು, ಅಥವಾ ಮಿಕ್ಸ್ ಮಾಡ್ಕೊಂಡು ತಗೋಬೋದು. ಗುಂಟೂರು ತುಂಬ ಬೇಡ, ನಿಮಗೆ ತುಂಬ ಖಾರ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನ ಒಂದು ಸ್ವಲ್ಪ ನೀರಿಗೆ ಹಾಕಿ ಈ ಮೆಣಸನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಖಾರಕ್ಕೆ ಎಷ್ಟು ಬೇಕು ಮೆಣಸು ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಖಾರ ಜಾಸ್ತಿನೇ ಇಷ್ಟಪಡೋದ್ರಿಂದ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಂಡಿದ್ದೇನೆ. ಈಗ ಒಂದು ಅದ್ಭುತವಾಗಿರುವಂತಹ ಈ ಕ್ಯಾಶ್ಯೂ ನಟ್ ಇರುತ್ತಲ್ವ, ಅಂದರೆ ಗೋಡಂಬಿಯನ್ನೆಲ್ಲ ಫ್ರೈ ಮಾಡಬೇಕಾಗುತ್ತೆ. ಮೆಣಸು ಬೇಯ್ತಾ ಇರುತ್ತಲ್ವ, ಅಷ್ಟೊತ್ತಿಗೆ ಗೋಡಂಬಿ, ಕರಿಬೇವು ಮತ್ತು ತುಪ್ಪ ರೆಡಿ ಇಟ್ಕೊಳ್ಳಿ. ಮೆಣಸು ಒಂದು 3-4 ನಿಮಿಷ ಬೆಂದಾದ ನಂತರ ಕೆಳಗೆ ಇಳಿಸಿ ತಣ್ಣಗಾಗಲಿಕ್ಕೆ ಬಿಡಿ. ಅಷ್ಟೊತ್ತಿಗೆ ಬಾಣಲೆಗೆ ಅಂದರೆ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿ ಆ ತುಪ್ಪ ನಾವು ಹಾಕ್ಕೊಂಡಿದ್ವಲ್ಲ, ಒಂದು 3-4 ಚಮಚ ತುಪ್ಪ ಹಾಕಿ ಗೋಡಂಬಿನ ಸ್ವಲ್ಪ ಫಸ್ಟ್ ರೋಸ್ಟ್ ಮಾಡ್ಕೊಳ್ಳಿ. ಗೋಡಂಬಿ ರೋಸ್ಟ್ ಆದ ನಂತರ ಒಂದು ಸ್ವಲ್ಪ ಒಣಮೆಣಸು ಮತ್ತು ಕರಿಬೇವು ಅದನ್ನ ಹಾಕ್ಕೊಂಡಿದ್ದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಈ ಗೋಡಂಬಿ ಮತ್ತು ಇದೇನು ರೋಸ್ಟ್ ಮಾಡ್ಕೊಂಡಿದ್ವಿ ಮೆಣಸು ಮತ್ತು ಕರಿಬೇವು, ಅದನ್ನ ತೆಗೆದಿಟ್ಬೇಡಿ. ಆ ತುಪ್ಪ ಏನು ಬಾಣಲೆಯಲ್ಲಿ ಇರುತ್ತೆ ಅದು ಹಾಗೇ ಇರಲಿ. ನಮಗೆ ಮಸಾಲ ಅಂದರೆ ಮಸಾಲನ ಫ್ರೈ ಮಾಡೋದಕ್ಕೆ ಬೇಕಾಗುತ್ತೆ. ಈಗ ಬೇಯಿಸಿಟ್ಟಿರುವಂಥ ಮೆಣಸು ಇದೆಯಲ್ವ, ಅದನ್ನ ನೀರನ್ನು ಹಿಂಡ್ಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಬೇಕಾದ್ರೆ ಬೇಯಿಸಿರೋ ನೀರನ್ನೇ ಹಾಕಿಕೊಂಡು ನೀವೇನಂತಂದರೆ ಈ ಮೆಣಸನ್ನು ಒಳ್ಳೆ ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಇದಕ್ಕೆ ಬೇರೆ ಏನು ಮಸಾಲ ಹಾಕ್ಕೊಳ್ಳಿಕ್ಕಿಲ್ಲ, ಇಷ್ಟೇ. ಇವಾಗ ನಾವು ತುಪ್ಪ ಫ್ರೈ ಮಾಡಿ ಇಟ್ಟಿದ್ದೀವಲ್ವ, ಅದನ್ನೇ ಉಪಯೋಗ ಮಾಡೋಣ. ಸ್ಟವನ್ನು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಮತ್ತು ಅದಾದ ನಂತರ ಈ ಮಸಾಲನ್ನು ಡೈರೆಕ್ಟಾಗಿ ಹಾಕಿ. ಇಷ್ಟು ದಪ್ಪ ಮಸಾಲ ಬೇಡ, ಯಾಕಂತಂದರೆ ಚಿಕನ್ ಮಸಾಲದಲ್ಲಿ ಬೇಯಬೇಕಾಗಿರೋದ್ರಿಂದ ಈ ಮಸಾಲನ ನಾವು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೆ ಕೂಡ ಅಲ್ಲ, ಕನ್ಸಿಸ್ಟೆನ್ಸಿ ಹೆಚ್ಚು ಕಮ್ಮಿ ಆಗೋಗುತ್ತೆ. ಇದು ಪರ್ಫೆಕ್ಟ್ ಆದ. ಈಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಳ್ಳೋಣ. ಚಿಕನಲ್ಲಿ ಜಾಸ್ತಿ ನೀರು ಇಲ್ಲದಾಗೆ ನೋಡ್ಕೊಳ್ಳಿ. ಕೆಲವೊಂದು ಸರಿ ಚಿಕನಲ್ಲಿ ಜಾಸ್ತಿ ನೀರಿದ್ದರೆ ಈ ಮಸಾಲೆ ಹೆಚ್ಚು ಕಮ್ಮಿ ಆಗುತ್ತೆ. ಕರೆಕ್ಟಾಗಿ ಹಿಂಡಿ, ನೀವು ನೀರನ್ನು ಹಿಂಡಿ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆವಾಗ ನಾವು ಮ್ಯಾರಿನೇಷನ್ಗೆ ಜಾಸ್ತಿ ಉಪ್ಪು ಹಾಕಿಲ್ಲ, ಆದ್ದರಿಂದ ಈಗ ಮಸಾಲೆ ಮತ್ತು ಇದು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ನೋಡಿಕೊಂಡು ಹದವಾಗಿ ಹಾಕ್ಕೊಳ್ಳಿ. ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ಮಸಾಲದಲ್ಲಿ ಚೆನ್ನಾಗಿ ಬೇಯಬೇಕು. ಮಸಾಲದಲ್ಲಿ ಬೇಯಿಸೋದ್ರಿಂದ ನಾವು ಅವಾಗವಾಗ ಮಗುಚ್ತಾ ಇರಬೇಕು. ಮೀಡಿಯಮ್ ಊರು ಇಟ್ಕೊಂಡು ಒಂದು 5-7 ನಿಮಿಷದೊಳಗಡೆ ಮಸಾಲದಲ್ಲಿ ನೀವು ಬೇಯಿಸ್ಕೊಳ್ಳಿ. ಕ್ಲೀನಾಗಿ ಬೇಯುತ್ತೆ. ಅಂದರೆ ಚಿಕನ್ ಸಾಫ್ಟ್ ಇದ್ದರೆ, ಮೆತ್ತಾಗಿದ್ದರೆ ತುಂಬ ಬೇಗ ಬೇಯುತ್ತೆ. ತುಂಬ ಚಿಕನಲ್ಲಿ ನೀರಿದ್ರೆ ನೀರು ಬಿಟ್ಟು ಮಸಾಲೆ ತೆಳ್ಳಗಾಗುತ್ತೆ. ಆದ್ದರಿಂದ ಕೇರ್ಫುಲ್ಲಾಗಿ ನೀವು ನೋಡಿಕೊಂಡು ಹದ ಮಾಡ್ಕೋಬೇಕು. ಹಾಗೆಯೇ ಇದನ್ನೊಂದು ಚೂರು ಬೇಯಿಸ್ತಾನೆ ಇರಬೇಕು. ಉರಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕು, ಅವಾಗವಾಗ ಮಗಿಸ್ತಾ ಇರಬೇಕು. ಕರೆಕ್ಟಾಗಿ ನೀರು ಡ್ರೈ ಆಗಿ ಮಸಾಲ ಚಿಕನಿಗೆ ಈ ಥರ ತಿಕ್ಕಾಗಿ ಅಂಟ್ಕೊಂಡಾದ ನಂತರ ಸ್ಟವ್ವಿಂದ ಇಳಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ, ಮೆಣಸು ಮತ್ತು ಈ ಕರಿಬೇವು ಏನಿದೆ ಅದನ್ನ ಹಾಕಿಬಿಡಬೇಕು ತುಪ್ಪದ ಸಮೇತ. ತುಪ್ಪ ಇದ್ದರೆ ನೋಡಿ, ಇಷ್ಟೇ, ಮತ್ತೇನು ಮಾಡಲಿಕ್ಕಿಲ್ಲ. ಬೇರೆ ಏನೂ ಮಸಾಲ ಹಾಕಲಿಕ್ಕಿಲ್ಲ. ಲಿಂಬೆ ರಸ ನಾವು ಆಗಲೇ ಹಾಕ್ಕೊಂಡಿದ್ದೀವಿ. ಬೇಕಿದ್ದರೆ ನೀವು ಕುದಿಸ್ತಾ ಇರುವಾಗ ಟೇಸ್ಟ್ ನೋಡಿಕೊಂಡು ಲಿಂಬೆ ರಸ ಒಂಚೂರು ಹಾಕ್ಕೊಳ್ಳಿ. ಅದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಬೇಡ ಅಂತಂದರೆ ತೊಂದರೆ ಇಲ್ಲ. ಪರ್ಫೆಕ್ಟಾಗಿರುವಂಥ ಬಾಯಿ ನೀರೂರಿಸುವಂಥ ಚಿಕನ್ ಉರುವಲ್ ರೆಡಿಯಾಗಿದೆ. ವೀಕೆಂಡ್ ಪಾರ್ಟಿಗೆ ದಿ ಬೆಸ್ಟ್. ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಹೇಳಿ. ಥ್ಯಾಂಕ್ಸ್ ಎಲ್ರಿಗೂ.